ಸೋಮವಾರ ಆಂಧ್ರಪ್ರದೇಶದ ವಿಶಾಖಪಟ್ಟಣದ ಮಧುರವಾಡದಲ್ಲಿ ತುಂಬು ಗರ್ಭಿಣಿ ಸತಿಯನ್ನು ಗಂಡನು ಅಮಾನುಷವಾಗಿ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿದ್ದಾನೆ. ದುವ್ವಾಡ ಮೂಲದ ಗೆದ್ದಾಡ ಜ್ಞಾನೇಶ್ವರ ಮತ್ತು 27ರ ಅನುಷಾ ದಂಪತಿಯ ಮಧುರವಾಡದ ಒಂದು ಬಹುಮಹಡಿ ಕಟ್ಟಡದಲ್ಲಿ ವಾಸವಿದ್ರು. 2022ರಲ್ಲಿ ನಡೆದ ಇವರ ಮದುವೆಯು ವಿಜಾತಿ ಪ್ರೇಮ ವಿವಾಹವಾಗಿತ್ತು. ವಿಶಾಖಪಟ್ಟಣದಲ್ಲಿ ಕೆಲಸ ಮಾಡುತ್ತಿದ್ದ ಈತ ಮನೆಯವರಿಗೆ ಮದುವೆ ವಿಷಯ ತಿಳಿಸಿಯೇ ಇಲ್ಲ. ನಿಮ್ಮ ಮನೆಗೆ ಹೋಗಿ ಮಾತನಾಡೋಣ ಎಂದು ಹೆಂಡತಿ ಹೇಳಿದಾಗಲೆಲ್ಲ ಸಾಕು ಪೋಕು ಹೇಳಿ ತಪ್ಪಿಸ್ತಿದ್ದ. ನನಗೆ ಕ್ಯಾನ್ಸರ್ ಬಂದಿದೆ, ನೀನು ಮದುವೆ ಬಿಡುಗಡೆ ಪಡೆದು ಬೇರೆ ಲಗ್ನ ಮಾಡಿಕೊ ಎಂದು ಒಮ್ಮೆ ಹೆಂಡತಿಯನ್ನ ಯಾಮಾರಿಸಲು ನೋಡಿದ್ದು ಕೂಡ ನಡೆದಿದೆ ಎಂದು ವಿಶಾಖಪಟ್ಟಣ ಉತ್ತರ ವಲಯ ಎಸಿಪಿ ಅಪ್ಪಲರಾಜು ತಿಳಿಸಿದ್ದಾರೆ. ನನ್ನ ಬದುಕು ನಿನ್ನ ಜೊತೆಗೆ ಎಂದು ಹೇಳಿದಾಗಲೆಲ್ಲ ಜಗಳ ನಡೆಯುತ್ತಿತ್ತು. ಈಗ ತುಂಬು ಗರ್ಭಿಣಿ, ಬೇರೆ ಜಾತಿಯ ಹೆಂಡತಿ ತನ್ನ ಮಗುವಿಗೆ ತಾಯಿಯಾಗುವುದು ಬೇಡ ಎಂಬುದು ಆತನ ಅತಿರೇಕದ ಆಲೋಚನೆ ಎನ್ನಲಾಗಿದೆ. ಸೋಮವಾರ ಮುಂಜಾವು ನಿದ್ದೆಯಲ್ಲಿದ್ದ ಹೆಂಡತಿಯನ್ನ ಕತ್ತು ಹಿಸುಕಿ ಕೊಂದಿದ್ದಾನೆ. ಮುಂಜಾವ 7ರಿಂದ ಆಚೀಚೆ ಮನೆಯವರು ಬಂದಿದ್ದಾರೆ. ಜ್ಞಾನೇಶ್ವರನು ಏನು ತಿಳಿದವನ ಹಾಗೆ ಶವವನ್ನ ಆಸ್ಪತ್ರೆಗೆ ಒಯ್ದಿದ್ದಾನೆ. ಅಷ್ಟರಲ್ಲಿ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯಲ್ಲಿ ಕೊಲೆ ಮಾಡಿದ್ದನ್ನ ಒಪ್ಪಿಕೊಂಡಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.